ಶ್ರೀ ಗುರುಭ್ಯೋ ನಮಃ. ಕುಬೇರ ಮತ್ತು ರಾವಣ ಹೇಗೆ ಅಣ್ಣ ತಮ್ಮಂದಿರಾದರು, ಆಮೇಲೆ ಹೇಗೆ ಕುಬೇರನಿಗೆ ಲಂಕೆಯಿಂದ ಓಡಿಸಿ ತಕ್ಷಣವೇ ಶಿವನ ಹತ್ರ ಹೋಗಿ ಅವನು ಅಲಕಾಪುರಿಯಲ್ಲಿ ಹೇಗೆ ಸೇರ್ತಾನೆ ಅನ್ನೋದನ್ನು ತಿಳ್ಕೊಳ್ಳೋಣಂತೆ. ಹಿಂದಿನ ಜನ್ಮದಲ್ಲಿ ವೈಶ್ರವಣ ಅನ್ನೋನು ದಮ ಅಂತ ಹೇಳಿ ಒಬ್ಬ ರಾಜನಾಗಿರ್ತಾನೆ, ಅಂದರೆ ಅಂಧಕನಿಗೆ ಕಳಿಂಗ ದೇಶದ ರಾಜನಾಗಿರ್ತಾನೆ. ಅವನು ಕಾಲಾಂತರದಿಂದ ಅವನು ಸತ್ತ ತಕ್ಷಣ ಅವನ ಆತ್ಮ ಹೋಗಿ ಬ್ರಹ್ಮನ ಕೊಳವೆಯಲ್ಲಿ ಸೇರಿಕೊಳ್ಳುತ್ತೆ. ಇಲ್ಲಿವರೆಗೂ ಗೊತ್ತಿದೆ. ನಂತರ ಮತ್ತೆ ಬ್ರಹ್ಮ ಸೃಷ್ಟಿ ಮಾಡಲು ಮತ್ತೆ ಶುರು ಮಾಡಿದಾಗ ಅವನವಾಗೇನೆಂದರೆ ಮರೀಚಿ, ಅಂಗೀರ, ಕ್ರತು, ಪುಲಸ್ತ್ಯ ಹೀಗೆ ಅನೇಕ ಪ್ರಜಾಪತಿಗಳು, ಋಷಿಗಳನ್ನು ಹೀಗೆಲ್ಲ ಸೃಷ್ಟಿ ಮಾಡ್ತಾನೆ. ಅದರಲ್ಲಿ ಪುಲಸ್ತ್ಯ ಅನ್ನೋರು ಸಹ ಒಬ್ಬರು ಮಹಾಜ್ಞಾನಿ. ಆತ ಬಹಳಷ್ಟು ತಪಸ್ಸನ್ನು ಮಾಡಿದಂತಾನು. ಈ ಒಂದಿನ ಏನಾಗುತ್ತೆ ಅಂದರೆ, ಈ ಸರಸ್ವತಿ ದೇವಿ ಒಂದಿನ ಅಂದ್ಕೊಳ್ತಾಳೆ, ಇಲ್ಲ ನಾನು ನದಿಯಾಗಿ ಪ್ರವಾಹ ಮಾಡಬೇಕು, ಆಮೇಲೆ ನಾನು ಸರ್ವಶ್ರೇಷ್ಠಳಾದ ನದಿ ಅನ್ನೋ ಹಾಗೆ ನಾನು ಮೆಚ್ಚುಗೆ ಪಡಗಿಬೇಕು ಅಂತ ಹೇಳಿ ಒಂದಿನ ನಿರ್ಧಾರ ಮಾಡಿ ತಪಸ್ಸಿಗೆ ಹೋಗ್ತಾಳೆ. ಎಲ್ಲಿ ಅಂದರೆ ಬದರಿಕಾವನದ ಹತ್ರ, ಅಂದರೆ ಈಗೇನು ಬದ್ರಿನಾಥ್ ಅಂತ ಹೇಳ್ತೀವಲ್ಲ ಅದನ್ನು, ಅಲ್ಲಿಗೆ ಹೋಗಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ. ಅಲ್ಲಿ ಆ ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಆ ಪುಲಸ್ತ್ಯ ಮಹರ್ಷಿನೂ ಬಂದಿರ್ತಾನೆ. ಅವನು ಯಾವುದೋ ಕಾರಣಕ್ಕೆ ಸಂಚಾರ ಮಾಡ್ತಾ ಅಲ್ಲಿಗೆ ಬಂದಿರ್ತಾನೆ. ಮಾಡ್ತಾ ಬಂದಾಗ ಸರಸ್ವತಿ ದೇವಿನ ಕುಡಿಲಿಕ್ಕೆ ನೀರು ಕೇಳ್ತಾನೆ. ಆದರೆ ಸರಸ್ವತಿ ದೇವಿ ತಪಸ್ಸಲ್ಲಿ ಮಗ್ನಳಾಗಿರ್ತಾಳೆ. ಹಾಗಾಗಿ ಈ ಪುಲಸ್ತ್ಯ ಮಹರ್ಷಿ ಹೇಳಿರೋದು ಅವರಿಗೆ ಕೇಳಿಸೋದಿಲ್ಲ. ಆಗ ಅವ್ರು ಏನು ಮಾಡ್ತಾರೆ ಅಂದರೆ ಏನು ಉತ್ತರ ಕೊಡೋದಿಲ್ಲ. ಅದಕ್ಕೆ ಈ ಪುಲಸ್ತ್ಯ ಮಹರ್ಷಿಗೆ ಭಾಳ ಸಿಟ್ಟು ಬಂದ್ಬಿಡುತ್ತೆ. ಅಲ್ಲ, ಕುಡಿಲಿಕ್ಕೆ ನೀರು ಕೇಳಿದ್ರು ನೀನು ಅಷ್ಟೊಂದು ಮಗ್ನಳಾಗಿ ತಪಸ್ಸಲ್ಲಿದೆಯಾ ಅಂತ ಅಂದರೆ, ನೀನು ಯಾವ ಉದ್ದೇಶಕ್ಕಾಗಿ ತಪಸ್ಸು ಮಾಡ್ತಾ ಇದೆಯಲ್ಲ ಅದು ಆಗದಲ್ಲೇ ಇರಲಿ ಅಂತ ಹೇಳಿ ಶಾಪ ಕೊಡ್ತಾನೆ. ಅಂದರೆ ನೀನು ಬಂದಿರೋದೇನು, ನಾನು ಒಂದು ಮಹತ್ತರವಾದ ನದಿ ಆಗಬೇಕು, ಬಹಳ ಪುಣ್ಯಾತ್ಮವಾದಂತಹ ನದಿ ಆಗಬೇಕು ಜಗತ್ತಲ್ಲಿ ಅಂತ ಹೇಳಿ ಆ ಒಂದು ಉದ್ದೇಶದಿಂದ ನೀನು ತಪಸ್ಸು ಮಾಡ್ತಾ ಇದೆಯಲ್ಲ, ಹಾಗಾಗಿ ನೀನು ಯಾವತ್ತೂ ಅದನ್ನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನೀನು ಅಂತರ್ವಾಹಿನಿಯಾಗಿಯೇ ನೀನು ಹರಿತಾ ಇರ್ತೀಯ ಅಂತ ಹೇಳಿ ಪುಲಸ್ತ್ಯರು ಶಾಪ ಕೊಟ್ಬಿಡ್ತಾರೆ. ಆವಾಗ ಸರಸ್ವತಿ ದೇವಿಗೆ ತಕ್ಷಣ ಸಿಟ್ಟು ಬಂದು ತಾನೂ ಸಹ ಆ ಪುಲಸ್ತ್ಯನಿಗೆ ಶಾಪ ಕೊಟ್ಬಿಡ್ತಾಳೆ. ಏನು ಅಂತಂದರೆ, ನಿನ್ನ ವಂಶದಲ್ಲಿ ಅಂತ ರಾಕ್ಷಸ ಹುಟ್ಟುತ್ತಾನೆ, ನಿನ್ನ ವಂಶಕ್ಕೆ ಅಪಕೀರ್ತಿನ ತರ್ತಾನೆ ಅಂತ ಹೇಳಿ ಶಾಪ ಕೊಡ್ತಾಳೆ. ಅದು ಹಾಗೆ ಕೊಟ್ಟ ತಕ್ಷಣ ಪುಲಸ್ತ್ಯನಿಗೆ ಭಾಳ ನೋವಾಗುತ್ತೆ. ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ತಪಸ್ಸಲ್ಲಿರೋರನ್ನ ನಾನು ಶಾಪ ಕೊಟ್ಟೆ, ಆಮೇಲೆ ನನ್ನ ವಂಶಕ್ಕೆ ಅಪಕೀರ್ತಿ ಬಂದರೆ ಅರ್ಥ ಏನಿದೆ ಇನ್ನು ಅಂತ ಹೇಳಿ ಕ್ಷಮೆನ ಕೇಳ್ತಾನೆ ಸರಸ್ವತಿ ದೇವಿಗೆ. ಇಲ್ಲ, ನಂದು ತಪ್ಪಾಯಿತು, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಅಂದ್ಕೊಂಡು, ಆವಾಗ ಆ ತಾಯಿನೂ ಸಹ ಅವನ ಮೇಲೆ ಅನುಕಂಪ ಬಂದು ಕ್ಷಮಿಸಿ, ಆಯಿತು, ಇನ್ನು ವಂಶದಲ್ಲಿ ಒಬ್ಬನು ದುಷ್ಟ ಹುಟ್ಟಿದರೂ ಸಹ, ರಾಕ್ಷಸ ಹುಟ್ಟಿದರೂ ಸಹ ಒಬ್ಬನು ಉತ್ತಮವಾದಂತಹ ಮಹಾತ್ಮನು ಸಹ ಹುಟ್ಟುತ್ತಾನೆ ಇದರಲ್ಲಿ ಅಂತ ಹೇಳಿ ಕಳಿಸ್ಕೊಡ್ತಾಳೆ. ಆಯಿತು ಅಂತ ಪುಲಸ್ತ್ಯ ಮಹರ್ಷಿಗಳು ಹೋಗ್ತಾರೆ. ನಂತರ ಸರಸ್ವತಿ ದೇವಿ ಮಹಾವಿಷ್ಣು ಹತ್ರ ಹೋಗ್ತಾಳೆ. ಹೋಗಿ ಹೀಗೆ ನಡೆದಿದ್ದ ಘಟನೆ ಎಲ್ಲ ಹೇಳ್ತಾಳೆ. ಇಲ್ಲ, ನಾನು ಹೀಗೆ ತಪಸ್ಸು ಮಾಡ್ತಾ ಇದ್ದೆ, ಆದರೆ ಪುಲಸ್ತ್ಯ ಬಂದು ಹೀಗೆ ಮಾಡ್ದೆ, ನಾನು ಶಾಪ ಕೊಟ್ಟೆ, ಆತನು ಶಾಪ ಕೊಟ್ಟ, ಈಗ ನಾನು ನದಿಯಾಗಿ ಹುಟ್ಟಿ ಬಹಳ ಸರ್ವಶ್ರೇಷ್ಠಳಾದಂತಹ ನದಿ, ಪುಣ್ಯಾತ್ಮವಾದಂತಹ ನದಿ ಅಂತ ಹೇಳಿ ನಾನು ಹಿಂಗೆ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಅಂದ್ಕೊಂಡು ಅವಳು ಆಳಲನ್ನು ವಿಷ್ಣು ಹತ್ರ ಹೇಳ್ತಾಳೆ. ಆವಾಗ ವಿಷ್ಣು ಹೇಳ್ತಾನೆ, ಇಲ್ಲ, ನೀನೇನು ಹೆದರಬೇಡ, ನೀನು ಬದರಿಕಾವನದಲ್ಲಿ ನದಿಯಾಗಿ ಹುಟ್ಟುತ್ತೀಯ, ಆದರೆ ನೀನು ಪೂರ್ತಿ ಎಲ್ಲ ಕಡೆಯೂ ಸಹ ನೀನು ಪ್ರವಹಿಸೋಲ್ಲ. ನೀನು ಕೇವಲ ಅಲ್ಲಿ ಮಾತ್ರ ಹುಟ್ಟುತ್ತೀಯ. ನೀನು ಹುಟ್ಟುಬಿಟ್ಟು ಕೇವಲ 1-2 ಮೈಲಿ ದೂರದ, ಒಂದು ಸ್ವಲ್ಪ ದೂರದವರೆಗೂ ನೀನು ಹರಿತೀಯ, ಆ ನಂತರ ನೀನು ಅಂತರ್ವಾಹಿನಿ ಆಗ್ತೀಯಾ ಅಂತ ಹೇಳಿ ಹೇಳ್ತಾನೆ. ಆಮೇಲೆ ಅದು ನಾವು ಬದ್ರಿನಾಥ್ ಹತ್ರ ಹೋಗಬೇಕಾದ್ರೆ ಮಾನ ಅಂತ ಹೇಳಿ ಒಂದು ಪ್ರದೇಶ ಬರುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಒಂದು 14 ಕಿಲೋಮೀಟರ್ ಇರುತ್ತೆ. ಅಷ್ಟು ದೂರದಲ್ಲಿ ಹೋದರೆ ಅಲ್ಲಿ ಸರಸ್ವತಿ ನದಿಯ ಉಗಮ ಸ್ಥಾನ ಇದೆ. ಅಲ್ಲಿ ವೇದವ್ಯಾಸರ ಗುಹೆನೂ ಇದೆ, ಅವರು ಧ್ಯಾನ ಮಾಡಿರೋಂಥ ಗುಹೆ ಅಂತ. ಹಾಗೆ ಅಲ್ಲಿ ಅವಳು ಉಗಮ ಸ್ಥಾನ, ಸರಸ್ವತಿ ನದಿ ಹುಟ್ಟಿ 1-2 ಮೈಲಿ ದೂರ ಬಂದ ತಕ್ಷಣವೇ
ಅದು ಅಲಕನಂದ ಜೊತೆಗೆ ಸೇರ್ಕೊಂಡ್ಬಿಟ್ಟು ಆಮೇಲೆ ಅಂತರ್ವಾಹಿನಿಯಾಗಿ ಅವಳು ಹರಿಲಿಕ್ಕೆ ಶುರು ಮಾಡ್ತಾಳೆ ಅಲ್ಲಿ. ಆಯಿತು, ಇದಾದ ನಂತರ ವಿಷ್ಣು ಹೇಳ್ತಾನೆ, ಈಗ ನೀನು ಅಂತರ್ವಾಹಿನಿಯಾಗಿ ನಡೀತೀಯಾ, ಆದರೆ ನೀನು ಮಾಡಿರೋ ತಪಸ್ಸು ಏನು ಕಡಿಮೆ ಇಲ್ಲ. ಹಾಗಾಗಿ ನಾನು ವೆಂಕಟೇಶ್ವರನ ಅವತಾರವನ್ನು ಎತ್ತಿ ನಾನು ಭೂಮಂಡಲಕ್ಕೆ ಬಂದಾಗ ನೀನು ಪುಷ್ಕರಣಿಯಾಗಿ ಅಲ್ಲಿ ನೆಲೆ ನಿಲ್ತೀಯಾ ಅಂತ ಹೇಳಿ. ಅಲ್ಲಿ ಯಾರು ನನ್ನ ದರ್ಶನಕ್ಕಾಗಿ ಬರ್ತಾರೋ ಅವರು ಮೊದಲು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ನಂತರ ವರಾಹ ಸ್ವಾಮಿಯನ್ನು ದರ್ಶನ ಮಾಡಿ ಆ ನಂತರ ನನ್ನ ದರ್ಶನಕ್ಕೆ ಯಾರು ಬರ್ತಾರಲ್ಲ ಅವರಿಗೆ ಸತ್ಫಲನ ನಾನು ಕೊಡ್ತೀನಿ ಅಂತ ಹೇಳಿ ಆಶೀರ್ವದಿಸಿ ಸರಸ್ವತಿ ದೇವಿಯನ್ನು ಕಳಿಸ್ತಾನೆ. ಹಾಗಾಗಿ ಇವತ್ತಿಗೂ ಸಹ ನಾವು ತಿರುಪತಿ ತಿರುಮಲೆಗೆ ಹೋದರೆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ವರಾಹ ಸ್ವಾಮಿನ ದರ್ಶನ ಮಾಡಿ ನಂತರ ನಾವು ವೆಂಕಟೇಶ್ವರನ ದರ್ಶನಕ್ಕೆ ಹೋಗಬೇಕು. ನಾವು ಹಾಗಿದ್ರೇ ನಾವು ಅಂದ್ಕೊಂಡಿದ್ದೆಲ್ಲದನ್ನು ನಡೆಯುತ್ತೆ. ಇದು ಭಗವಂತ ಬರೆದಿರುವಂಥ ಶಾಸನ ಇದು ಅಂತೆ. ಸರಿ, ಹೀಗೆ ಹೇಳಿಬಿಟ್ಟು ಸರಸ್ವತಿ ದೇವನ್ನು ಕಳಿಸ್ಕೊಡ್ತಾನೆ ವಿಷ್ಣು. ನಂತರ ಕೆಲವು ಕಾಲದ ನಂತರ ಪುಲಸ್ತ್ಯ ಮಹರ್ಷಿಗಳು ತಪಸ್ಸಿಗೆ ಕೂತ್ಕೊಂಡಾಗ ಬಹಳ ಕಠೋರವಾಗಿ ತಪಸ್ಸು ಮಾಡ್ತಾರೆ. ಪರಮೇಶ್ವರ ಅದಕ್ಕೆ ಮೆಚ್ಚಿ ಕೇಳ್ತಾರೆ ಏನು ಅಂತ ಹೇಳಿ ಅಂದಾಗ ಅವ್ರು ಹೇಳ್ತಾರೆ, ಇಲ್ಲ ಹೀಗೆ ನನ್ನ ವಂಶದಲ್ಲಿ ಹೀಗೆ ಒಂದು ರಾಕ್ಷಸ ಹುಟ್ಟುತ್ತಾನೆ ಅಂತ ಹೇಳಿ ನನಗೆ ಶಾಪ ಬಂದಿದೆ, ಅದಕ್ಕೆ ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ತಪಸ್ಸು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಇಲ್ಲ ರಾಕ್ಷಸ ಹುಟ್ಟೋದಂತೂ ನಾವೇನು ಮಾಡೋಕ್ಕಾಗಲ್ಲ, ಹಾಗೆ ಸರಸ್ವತಿ ಹೇಳಿದಾಳಲ್ಲ ದೇವಿ ಹೇಳಿರೋ ಹಾಗೆ ಒಬ್ಬ ಮಹಾತ್ಮನು ಹುಟ್ಟುತ್ತಾನೆ ಅಂಥೇಳಿ, ಆ ಮಹಾತ್ಮ ಹುಟ್ಟುತ್ತಾನೆ, ಆದರೆ ಅವನು ನನಗೆ ಮಿತ್ರನಾಗಿಯೂ ಇರ್ತಾನೆ ಅಂತ ಹೇಳಿ ಪರಮೇಶ್ವರ ಆಶೀರ್ವಾದ ಮಾಡಿ ಪುಲಸ್ತ್ಯನ ಕಳಿಸ್ಕೊಡ್ತಾನೆ. ಹೀಗೆ ಕಾಲ ಕಳೆದ ನಂತರ ಪುಲಸ್ತ್ಯನಿಗೆ ಕೆಲವು ಕಾಲದ ನಂತರ ಒಂದು ಮಗು ಹುಟ್ಟುತ್ತೆ. ಅವನ ಹೆಸರು ವಿಶ್ರವಸು ಅಂತ ಹೇಳಿ. ವಿಶ್ರವ ಅವನು ಎಂಥ ಪಂಡಿತ ಅಂದರೆ ಎಲ್ಲರೂ ಹೇಳ್ಕೊಡ್ತಾ ಇರ್ತಾರೆ ಏನು ಅಂತಂದರೆ ವಿಶ್ರವಸು ಅಂಥ ಪಂಡಿತ ಮತ್ತೊಬ್ಬ ಇಲ್ಲ ಅನ್ನೋ ಅಷ್ಟು ಪಂಡಿತ ಆಗಿರ್ತಾನೆ ಅವನು. ಈ ವಿಶ್ರವಸುನು ಸಹ ಏನು ಅಂತ ಒಂದು ಕಾಲ ಬಂದ ತಕ್ಷಣ ಅವನಿಗೂ ವಿವಾಹ ಮಾಡ್ತಾರೆ. ವಿವಾಹ ಮಾಡಿ ಅವಳ ಹೆಂಡತಿಯ ಹೆಸರು ಇಲಬಿಲ ಅಂತ ಹೇಳಿ. ಇಲಬಿಲ ಅಂಥೇಳಿ ಮಹಾಪಾತಿವ್ರತ್ಯವಳು. ಈ ದಮನು ಸಹ ಈ ಬ್ರಹ್ಮನ ಮೂಗಿನ ಕೊಳವೆಯಲ್ಲಿ ಸೇರಿಕೊಂಡಿದ್ದ ಅಂತ ಹೇಳಿದ್ವಲ್ಲ, ದಮ ಯಾರು ಗುಣನಿಧಿ ಮತ್ತೊಂದು ಜನ್ಮ ಎತ್ತಿದಾಗ ದಮ ಮಹಾರಾಜನಾಗಿ ಬಂದಿರ್ತಾನೆ. ಅವನು ಕಾಲಾಂತರದಲ್ಲಿ ಮರಣ ಹೊಂದಿದ್ದ ನಂತರ ಬ್ರಹ್ಮನ ಮೂಗಿನ ಕೊಳವೆಯಲ್ಲಿ ಸೇರಿಕೊಂಡಿರ್ತಾನೆ ಅಂತ ಹೇಳಿದ್ವಲ್ಲ, ಅವನೇನು ಅಂತಂದರೆ ಹೊರಗೆ ಬಂದು ಈ ವಿಶ್ರವಸುನಲ್ಲಿ ಸೇರ್ಕೊಂಡು ಇಲಬಿಳಲಲ್ಲಿ ಜನಿಸ್ತಾನೆ. ಹಾಗಾಗಿ ಇವನ್ನ ಐಲವಿಲು ಅಥವಾ ವೈಶ್ರವಣ ಅಂತಲೂ ಕರೀತಾರೆ. ಇವನ ಹೆಸರು ವೈಶ್ರವಣ ಅಂತಲೂ ಹೆಚ್ಚಾಗಿ ಎಲ್ಲರೂ ವೈಶ್ರವಣಾಯ ಅಂತಲೇ ಕರೀತಾರೆ. ಇವನು ಪೂರ್ವಜನ್ಮದಲ್ಲಿ ನಂದಾದೀಪನ ಉಜ್ವಲಗೊಳಿಸಿರೋದ್ರಿಂದ ಅವನು ಅನೇಕ ಮುಂದಿನ ಜನ್ಮದಲ್ಲಿ ಅವನು ಎಲ್ಲ ದೇವಾಲಯಗಳಲ್ಲೂ ದೀಪ ಬೆಳಗಿಸಿರೋದ್ರಿಂದ ಇವತ್ತು ಇಂಥ ಉನ್ನತವಾದಂತಹ ವಂಶದಲ್ಲಿ ಹುಟ್ಟುತ್ತಾನೆ ಅವನು. ಅದರಲ್ಲಿ ನಾವು ಇನ್ನೊಂದು ಇದರಲ್ಲಿ ಹೇಳ್ಕೊಂಡಿದ್ದೀವಿ ಏನು ಅಂತಂದರೆ ಆತ ಹೇಗೆ ತಪಸ್ಸನ್ನು ಮಾಡ್ತಾನೆ, ತಪಸ್ಸು ಮಾಡಿದ ಮೇಲೆ ಹೇಗೆ ಶಿವ ಅವನ್ನ ಮೆಚ್ಕೊಂಡು ಶಿವ ಪಾರ್ವತಿಯರಿಬ್ಬರೂ ಬಂದಾಗ ಪಾರ್ವತಿಯನ್ನು ಅವರು ಹೇಗೆ ವಕ್ರದೃಷ್ಟಿಯಿಂದ ನೋಡ್ತಾನೆ, ಹಾಗಾಗಿ ಅವನಿಗೆ ಶಾಪನೂ ಉಂಟಾಗುತ್ತೆ ಮತ್ತು ವರನೂ ಕೊಟ್ಟು ಅವನ್ನ ಕಳಿಸ್ಕೊಡ್ತಾರೆ ಅಂತ ಕೇಳಿದ್ವಿ. ಅದಾದ ನಂತರ ಏನಾಗುತ್ತೆ, ಈ ವಿಶ್ರವಸು ಏನಿದಾರಲ್ಲ ಯಾರು ವೈಶ್ರವಣನ ತಂದೆ ಅಂದರೆ ಕುಬೇರನ ತಂದೆ, ಅಲ್ಲಿ ಇನ್ನೂ ಅವರು ವೈಶ್ರವಣ ಅಂತಲೇ ಕರೀತಾ ಇರ್ತಾರೆ. ಅವನು ಒಮ್ಮೆ ಈ ವಿಶ್ರವಸು ಏನು ಮಾಡ್ತಾನೆ ಅಂದರೆ ಯಜ್ಞಕ್ಕಾಗಿ ಪಾತಾಳಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಹೆಣ್ಣನ್ನು ನೋಡ್ತಾನೆ. ಅವಳು ರಾಕ್ಷಸ ಕುಲದವಳು ಅವಳು. ಹಾಗಾಗಿ ಅವಳ ಗುಣ ಆಕಾರ ಎಲ್ಲನೂ ಅದೇ ರೀತಿ ಇರುತ್ತೆ. ಆಕೆ ಹೆಸರು ಕೈಕಸಿ ಅಂತ ಹೇಳಿ. ಈ ವಿಶ್ರವಸುಗೆ ಮದುವೆ ಆಗಿರುತ್ತೆ ಇಲಬಿಲ ಅಂತ ಹೇಳಿ. ಆದ್ರೂ ಅವನಿಗೆ ಪ್ರಾರಬ್ಧದಿಂದ ಈ ರಾಕ್ಷಸ ವಿವಾಹವನ್ನು ಈ ಕೈಕಸಿ ಜೊತೆಗೆ ಮಾಡ್ಕೊಂಡ್ಮೇಲೆ ಅವನಿಗೇನು ಅಂದರೆ ರಾವಣ, ಕುಂಭಕರ್ಣ, ವಿಭೀಷಣ ಮತ್ತು ಶೂರ್ಪಣಖ ಅಂತ 4 ಜನ ಮಕ್ಕಳಾಗ್ತಾರೆ. ಆಮೇಲೆ ಇವರಲ್ಲಿ ದೊಡ್ಡವನಾದಂಥ ರಾವಣ ಏನು ಮಾಡ್ತಾನೆ ಅಂತ ಅಂದರೆ ಅವರ ಅಜ್ಜ ಮಾಲ್ಯವಂತ ಅಂತ ಹೇಳಿ ಅಂದರೆ ಕೈಕಸಿಯ ತಂದೆ, ಅವನು ಕೆಲವು ಕಾಲ ಲಂಕಾನ ಆಳಿರ್ತಾನೆ. ಅದ ನಂತರ ಅದನ್ನು ಬಿಟ್ಬಿಡ್ತಾರೆ. ಅದು ಒಂಥರ ಪಾಳು ಬಿದ್ದಂಗೆ ಆಗಿರುತ್ತೆ. ದೇವಿ ಹೇಳಿದ ಮೇಲೆ ಕುಬೇರ ಅದನ್ನು ಹೋಗಿ ಲಂಕೆನ ಒಳ್ಳೆ ಬಂಗಾರದ ಹಾಗೆ ಮಿಂಚೋ ಹಾಗೆ ಮಾಡಿಬಿಟ್ಟಿರ್ತಾನೆ. ಅಷ್ಟು ಚೆನ್ನಾಗಿ ಬೆಳೆಸಿರ್ತಾನೆ ಅದನ್ನು. ಆಮೇಲೆ ಇವನು ರಾವಣ ಹೋಗಿ ಅವನ ಜೊತೆಗೆ ಯುದ್ಧ ಮಾಡಿ
ಅವನ್ನ ಸೋಲಿಸಿ ಲಂಕೆಯಿಂದ ಕಳಿಸ್ಕೊಟ್ಬಿಡ್ತಾನೆ. ನಂತರ ಈ ವೈಶ್ರವಣ ಏನು ಮಾಡ್ತಾನೆ, ವೈಶ್ರವಣ ಅಂದರೆ ಕುಬೇರ, ಕೈಲಾಸಕ್ಕೆ ಹೋಗಿ ಶಿವನ ಹತ್ರ ನಡೆದಿದ್ದೆಲ್ಲ ಘಟನೆನ ಹೇಳ್ತಾನೆ. ಆಗ ಶಿವ ಮಯ ಅನ್ನೋ ದಾನವನ್ನು ಕರೆಸಿ ಅವನಿಗೆ ಈ ಅಲಕಾಪುರಿಯನ್ನು ಕಟ್ಟಿಸ್ಕೊಡು ಅಂತ ಹೇಳ್ತಾನೆ. ಎಲ್ಲ ಕಟ್ಟಿಸಿ ವೈಶ್ರವಣನಿಗೆ ಅಂದರೆ ಕುಬೇರನಿಗೆ ಕೊಡ್ತಾನೆ. ಹೀಗೆ ಕುಬೇರ ಶಿವನಿಗೆ ಆಪ್ತ ಮಿತ್ರನಾಗಿ ಕೈಲಾಸದ ಹತ್ರನೇ ಇರ್ತಾನೆ ಅಂತ ಹೇಳಿ, ಅಂದರೆ ಈ ಸರಸ್ವತಿ ನದಿಯಿಂದ ಶುರುವಾದ ಘಟ್ಟ ಇದು. ಶ್ರೀ ಕೃಷ್ಣ ಅರ್ಪಣಮಸ್ತು.